ಪ್ರತಿ ವರ್ಷದಂತೆ ಈ ವರ್ಷ 6,000 ತೆಂಗಿನ ಸಸಿಯನ್ನು ಕೇವಲ 75 ರೂಪಾಯಿ ದರದಲ್ಲಿ ರೈತರಿಗೆ ಹಸ್ತಾಂತರಿಸುವಂತಹ ಕಾರ್ಯಕ್ರಮ ನಡೆಯಿತು. ಅರಸೀಕೆರೆ ಕ್ಷೇತ್ರದ ಶಾಸಕ ತೆಂಗಿನ ಸಸಿ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅರಸೀಕೆರೆ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಸಂಕಷ್ಟದಲ್ಲಿರುವ ಯಾವುದೇ ರೈತನಿಗೆ ಸಹಾಯಧನ ಮೂಲಕ ಕಡಿಮೆ ದರದಲ್ಲಿ ಸಸಿಗಳನ್ನು ವಿತರಿಸ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ 25,000ಕ್ಕೂ ಹೆಚ್ಚು ಸಸಿ ಬರುವಂತೆ ಬೀಜೋಪಚಾರ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ರೈತರು ಬಳಸಿಕೊಂಡು ಸದ್ವಿನಿಯೋಗ ಪಡೆಯಬೇಕು ಎಂದು ಹೇಳಿದರು. ಅರಸೀಕೆರೆ ತಾಲೂಕಿನ ಜನತೆಗೆ ತೋಟಗಾರಿಕಾ ಇಲಾಖೆಯಿಂದ ಕಳೆದ ಸಾರಿನೂ ಪ್ರತಿಯೊಬ್ಬ ರೈತರಿಗೆ ತೆಂಗಿನ ಸಸಿಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದು, ಈ ಸಾರಿಲೂ ಮಾಡ್ತಾಯಿದ್ದೀವಿ. ನಾನು ತಾಲೂಕಿನ ತೋಟಗಾರಿಕಾ ಅಧಿಕಾರಿಗಳಿಗೆ